ತುಂಬ ನೋವು ಪಡ್ತಾರೆ. ಅವರ ನೋವನ್ನು ನನಗೆ ನೋಡಲಿಕ್ಕಾಗಲ್ಲ. ನನಗೆ ಕೂಡ ಬೇಜಾರಾಗ್ತದೆ, ಅಳು ಬರ್ತದೆ. ಅಪ್ಪ ಇದ್ದಾರೆ, ಆದರೂ ನನಗೆ ಅವರಿಗೆ ಸ್ವಲ್ಪ ಕೂಡ ದುಡ್ಡು ಸಹಾಯ ಮಾಡಲ್ಲ, ಏನು ಮಾಡಲ್ಲ. ಅವರು ಬಂದು ಕುಡಿತಾ ಇದು ಬೈತಾನೆ ಇರ್ತಾರೆ. ಅಮ್ಮನ ಹತ್ರನೇ ಹಣ ಕೇಳ್ತಾರೆ. ಅದೆಲ್ಲ ನೋಡ್ಲಿಕ್ಕಾಗಲ್ಲ ನನಗೆ ತುಂಬ ಅಳು ಬರ್ತದೆ. ಮಗಳು ತಾಯಿಯೇ ಇದು ಮಾಡಬೇಕು. ಅಂದರೆ ತಾಯಿ ನನ್ನ ಚಾಕ್ರ 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ನನಗೆ ದುಡಿಯೋಕ್ಕೆ ಆಗೋದಿಲ್ಲ. ವಿಚಿತ್ರ ಕಾಯಿಲೆ ಕೊಟ್ಟಿದ್ದಾರೆ ದೇವರು ನನಗೆ ಏನು ಬೇಡ ಬಿಟ್ಟೆಲ್ಲ ಎಂತ ಸಹ ಇಲ್ಲ. ಆದರೂ ದೇವರು ಯಾಕೆ ಈ ಥರದೊಂದು ಕಾಯಿಲೆ ಹುಟ್ಟಿದ್ದಾನಂತ ನನಗೂ ಗೊತ್ತಿಲ್ಲ. ಅದನ್ನೊಂದು ಗುಣಪಡಿಸಿದರೆ ನಾನು ದುಡಿತೀನಿ. ನನ್ನ ಮಕ್ಕಳು ಚಿಕ್ಕವರು, ಅವರನ್ನು ಸಾಕಬೇಕು ನಾನು. ನನಗೆ ಜವಾಬ್ದಾರಿ ಇದೆ. ಎಂಕಂತೆ ಮಗಲ ಧೈರ್ಯ ಅಲೆನಂತೆ ಹುಷಾರು ಮಾಡ್ತದೆ ಕೊರತೆರ್ನದೇ ಸ್ವಾಮಿ ನಿನ್ನ ಕೈ ಮುಗಿದು ಕೇಳೋಣ ಬೇಡೋಣ ಸೇರಿಡ. ರಾತ್ರಿ ಹಗಲು ಆಗ್ತಾ ಇತ್ತು, ಈಗ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಈಗ ಇಂಜೆಕ್ಷನ್ ತಗೊಂಡ್ರೆ ಪೂರ್ತಿ ಗುಣಮುಖ ಆಗುತ್ತೆ. ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕೈಯಿಂದ ಅಷ್ಟೆಲ್ಲ ಹಣ ಮಾಡಿ ಇಂಜೆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಒಟ್ಟು ಎಷ್ಟು ಇಂಜೆಕ್ಷನ್ ತಗೊಂಡಿದ್ದೀರಿ ನೀವು? ಈಗ ಒಂದು 3-4 ತಗೊಂಡಿದ್ದೇವೆ. ಇನ್ನೊಂದು 3-4 ಆದ್ರೂ ತಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದ್ರೆ ನಮ್ಮಿಂದ ಅಷ್ಟು ಹಣ ನಮ್ಗೆ ಉತ್ಪತ್ತಿ ಏನೂ ಇಲ್ಲ. ನನ್ನ ಹಸ್ಬೆಂಡ್ ಅವರಿಗೆ ಒಂದು ಕುಡಿಯುವ ಚಟ, ಜವಾಬ್ದಾರಿ ಇಲ್ಲ ಅವರಿಗೆ. ಮಕ್ಕಳನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿಯೇ ಇಲ್ಲ ಅವರಿಗೆ. ನೋಡಕ್ಕೆ ಒಮ್ಮೊಮ್ಮೆ ಬರ್ತಾರೆ. ಬಂದ್ರೆ ಅವರು ವಾಪಸ್ ಹೋಗುವಾಗ ಏನಾದ್ರೂ ನಂಗೆ 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅಂತ ಕೇಳ್ತಾರೆ ಅವರು. ಬಂದ್ರೆ ನಮ್ಗೆ ಏನು ಕೊಡುವುದಿಲ್ಲ. ಇಲ್ಲಾಂದ್ರೆ ಮನೆಯಲ್ಲಿದ್ದ ಏನಾದ್ರೂ ಸೊತ್ತನ್ನು ತಗೊಂಡು ಹೋಗ್ತಾರೆ ಅವರು. ಪ್ಲೀಸ್ ನನಗೆ ದಯವಿಟ್ಟು ಸಹಾಯ ಮಾಡಿ. ಎಲ್ರು ನನಗೆ ಸ್ವಲ್ಪ ಆದ್ರೂ ಸಹಾಯ ಮಾಡಿದ್ರೆ ನನಗೆ ಮತ್ತಿಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು 4-5 ಇಂಜೆಕ್ಷನ್ ನಾನು ನಿರಂತರ ತಗೊಂಡ್ಬಿಟ್ರೆ ನನ್ನ ಕಾಯಿಲೆ ಒಂದು ಪೂರ್ತಿ ಗುಣ ಆಗ್ಬಹುದು. ನನಗೆ ಜವಾಬ್ದಾರಿ ಇದೆ. ನಾವೆಲ್ಲ ಒಂದು ಮಾತು ಹೇಳ್ತೀವಿ, ಕಷ್ಟ ಯಾರಿಗೆ ಬರ್ಬೇಕು, ಜನಗಳಿಗೆ ಬರ್ದೆ ಮತ್ತೆ ಯಾರಿಗೆ ಮರಗಿಡಗಳಿಗೆ ಬರುತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಕಷ್ಟ ಎಷ್ಟು ಬರ್ಬೇಕು? ಸಹಿಸೋಕೆ ಆಗುವಷ್ಟು ಬರ್ಬೇಕು. ಇಲ್ಲೊಂದು ಕುಟುಂಬ ಇದೆ, ಗರ್ಡಾಡಿ ಗ್ರಾಮದ ಕೊಂಡದಬೆಟ್ಟುವಲ್ಲಿ ಲೀಲಾ ಅನ್ನುವಂತ ಕುಟುಂಬ. ಇವರು ಕಳೆದ 6 ವರ್ಷಗಳಿಂದ ಒಂದು ವಿಚಿತ್ರ ಕಾಯಿಲೆಯಿಂದ, ಕ್ರೋನ್ ಕಾಯಿಲೆ ಅಂತ ಹೇಳ್ತಿದ್ದಾರೆ, ಕ್ರೋನ್ ಡಿಸೀಸ್ ಅಂತ ಹೇಳಿದ್ರೆ ಕರುಳಿಗೆ ಸಂಬಂಧಪಟ್ಟ ಕಾಯಿಲೆ. ಇವರು ಕಳೆದ 6 ವರ್ಷಗಳಿಂದ ಚಿಕಿತ್ಸೆ ಪಡಿತಾನೆ ಇದ್ದಾರೆ. ಬಟ್ ಯಾವುದೇ ಕೂಡ ಒಂದು ಗುಣಮುಖ ಆಗುವಂತ ಹಂತ ಬಂದಿಲ್ಲ. ಇದೀಗ ಅವರಿಗೆ ವಿಶೇಷವಾಗಿ ಒಂದು ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಒಂದು ಇಂಜೆಕ್ಷನ್ ಕಾಸ್ಟ್ 22,000. ಆದ್ರೆ ಅಷ್ಟು ಭರಿಸುವಷ್ಟು ಶಕ್ತಿ ಇವರಿಗಿಲ್ಲ. ಇವರ ಈ ಏನ್ ಸಮಸ್ಯೆ, ಇದರಿಂದ ಏನೆಲ್ಲ ಅವರು ಅನುಭವಿಸಿದರೆ ಬನ್ನಿ ಮಾತಾಡ್ಸೋಣ. ನಮಸ್ತೆ ಲೀಲಾ ಅವರೇ, ನಾನು ಸ್ವಲ್ಪ ಈಗ ವಿಷಯವನ್ನ ಹೇಳಿದೀನಿ. ಈಗ ನೀವು ಕೊಂಡದಬೆಟ್ಟಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ನೀವು? ಇಲ್ಲಿ ಒಂದು 30-40 ವರ್ಷ ವಾಸವಾಗಿದ್ದೀರಾ. ನಿಮಗೆ ಕಾಯಿಲೆ ಬಂದು 6 ವರ್ಷ ಆಯ್ತು. ಸೊ 6 ವರ್ಷದಿಂದ ಏನೆಲ್ಲ ಅನುಭವಿಸಿದ್ರೆ, ಏನೆಲ್ಲ ಸಮಸ್ಯೆ ನಿಮ್ಗೆ ಆಗ್ತಾ ಇದೆ? ತುಂಬಾ ಸಮಸ್ಯೆ ಇದೆ. ಅಂದ್ರೆ ನಡಿಲಿಕ್ಕೆ ಆಗುದಿಲ್ಲ, ಮಲಗಿದ್ದಲ್ಲೇ ಇದ್ದೆ. ಇದು ನನ್ಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ಎಂತ ಸಹ ಆಗುದಿಲ್ಲ. ಅಮ್ಮನೇ ಎಲ್ಲ ಮಾಡುದು. ಅವ್ರಿಗೆ ಗಂಟು ನೋವು ಆದ್ರೂ ಸಹ ಅವರೇ ಎಲ್ಲ ನೋಡ್ಕೊಂಡೆಲ್ಲ ನನ್ನ ಚಾಕ್ನ. ಯಾವಾಗ್ಲೂ ಮಗಳು ತಾಯಿಯೇ ಇದು ಮಾಡ್ಬೇಕು. ಅಂದ್ರೆ ತಾಯಿ ನನ್ನ ಚಾಕ್ರ 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ನನಗೆ ದುಡಿಯೋಕೆ ಆಗುದಿಲ್ಲ. ವಿಚಿತ್ರ ಕಾಯಿಲೆ ಕೊಟ್ಟಿದ್ದಾರೆ ದೇವರು ನನಗೆ ಏನು ಬೇಡ ಬಿಟ್ಟೆಲ್ಲ ಎಂತ ಸಹ ಇಲ್ಲ. ಆದ್ರೂ ದೇವರು ಯಾಕೆ ಈ ಥರದೊಂದು ಕಾಯಿಲೆ ಹುಟ್ಟಿದ್ದಾನಂತ ನನಗೂ ಗೊತ್ತಿಲ್ಲ. ಅದನ್ನೊಂದು ಗುಣಪಡಿಸಿದ್ರೆ ನಾನು ದುಡಿತೀನಿ. ನನ್ನ ಮಕ್ಕಳು ಚಿಕ್ಕವರು, ಅವರನ್ನು ಸಾಕಬೇಕು ನಾನು. ನನಗೆ ಜವಾಬ್ದಾರಿ ಇದೆ. ನನ್ನ ತಾಯಿಯನ್ನು ನೋಡ್ಕೋಬೇಕು. ಅದಕ್ಕೆ ಆದ್ರೂ ಅಂದ್ರೆ ಆ ಕಾಯಿಲೆಯಿಂದ ನಿಮ್ಗೆ ಏನೆಲ್ಲ ಸಮಸ್ಯೆ ಆಗುತ್ತೆ? ತಿನ್ನೋಕೆ ಏನು ಆಗಲ್ಲ? ತಿನ್ನಕ್ಕೆನೆ ಆಗುದಿಲ್ಲ. ಏನಾದ್ರೂ ಒಂದು ಈಗ ಆರಟ ಹುಡಿ, ಈಂದು ಹುಡಿ, ತೆಲಿ ಗಂಜಿ ಕುಡಿದ್ರು ಲೂಸ್ ಮೋಷನ್ ಆಗುದು. ನಿರಂತರ ಲೂಸ್ ಮೋಷನ್ ಆಗುದು. ರಾತ್ರಿ ಹಗಲು ಆಗ್ತಾ ಇತ್ತು, ಈಗ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಈಗ ಇಂಜೆಕ್ಷನ್ ತಗೊಂಡ್ರೆ ಪೂರ್ತಿ ಗುಣಮುಖ ಆಗುತ್ತೆ. ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕೈಯಿಂದ ಅಷ್ಟೆಲ್ಲ ಹಣ ಮಾಡಿ ಇಂಜೆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಒಟ್ಟು ಎಷ್ಟು ಇಂಜೆಕ್ಷನ್ ತಗೊಂಡಿದ್ದೀರಿ ನೀವು? ಈಗ ಒಂದು 3-4 ತಗೊಂಡಿದ್ದೇವೆ. ಇನ್ನೊಂದು 3-4 ಆದ್ರೂ ತಗೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆದ್ರೆ ನಮ್ಮಿಂದ ಅಷ್ಟು ಹಣ ನಮ್ಗೆ ಉತ್ಪತ್ತಿ ಏನೂ ಇಲ್ಲ.
ಯಾರು ದುಡ್ದು ಕೊಡುವವರು ಯಾರು ಇಲ್ಲ. ನಿಮ್ಮ ಹಸ್ಬೆಂಡ್ ಗಂಡ? ನನ್ನ ಹಸ್ಬೆಂಡ್ ಅವರಿಗೆ ಒಂದು ಕುಡಿಯುವ ಚಟ, ಜವಾಬ್ದಾರಿ ಇಲ್ಲ ಅವರಿಗೆ. ಮಕ್ಕಳು ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿಯೇ ಇಲ್ಲ ಅವರಿಗೆ. ಅವರು ಅವರ ತಾಯಿ ಮನೆಯಲ್ಲಿ ಇದ್ದಾರೆ, ನಾನು ನನ್ನ ತಾಯಿ ಮನೆಯಲ್ಲಿ ಇರುವುದು. ಎಲ್ಲಿ ನಿಮ್ಮ ಗಂಡನ ಮನೆ ಎಲ್ಲಿ ಇತ್ತು? ಮೂಡುಬಿದ್ರೆಯಲ್ಲಿ. ಮೂಡುಬಿದ್ರೆಯಲ್ಲಿ. ಹೌದು. ಅವ್ರು ಇಲ್ಲಿ ಬರೋದಿಲ್ಲ? ಅವರು ಇಲ್ಲಿ ಬರುದಿಲ್ಲ, ನಿಮ್ಮ ನೋಡಕ್ಕೂ ಬರುದಿಲ್ಲ? ನೋಡಕ್ಕೆ ಒಮ್ಮೊಮ್ಮೆ ಬರ್ತಾರೆ. ಬಂದ್ರೆ ಅವರು ವಾಪಸ್ ಹೋಗುವಾಗ ಏನಾದ್ರು ನಂಗೆ 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅಂತ ಕೇಳ್ತಾರೆ ಅವರು. ಬಂದ್ರೆ ನಮ್ಗೆ ಏನು ಕೊಡುದಿಲ್ಲ. ಇಲ್ಲಾಂದ್ರೆ ಮನೆಯಲ್ಲಿದ್ದ ಏನಾದ್ರೂ ಒಂದು ಸೊತ್ತನ್ನು ತಗೊಂಡು ಹೋಗ್ತಾರೆ ಅವರು, ಗುಜಿರಿಗೆ ಮಾರಿ ಅದಾದ್ರೂ ಕುಡಿಬೇಕು ಅಂತೇಳಿ. ಈಗ ಮಕ್ಕಳು ಏನ್ ಮಾಡ್ತಾರೆ? ಎಷ್ಟು ಮಕ್ಕಳು ಒಂದು 6ನೇ ಕ್ಲಾಸ್, ಒಂದು 8ನೇ ಕ್ಲಾಸ್, ಚಿಕ್ಕ ಮಕ್ಕಳು. ಅವರೊಂದು ದುಡಿಯುವ ಹಂತಕ್ಕೆ ಬರುವ ಅಷ್ಟಕ್ಕಾದ್ರೂ ನಾನೊಂದು ಹುಷಾರಾಗ್ಬೇಕು. ಅವರ ಸ್ವಂತ ಕಾಲಲ್ಲಿ ನಿಲ್ಲುವ ತನಕಾದ್ರೂ ನಾನು ಬದುಕ್ಬೇಕನ್ನುವ ನನಗೆ ಒಂದು ಹಠ ಇದೆ ನನಗೆ. ಈಗ ತುಂಬಾ ಮಂದಿ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳ್ತೀನಿ? ನಿಮ್ಮ ಈ ಒಂದು ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಎಷ್ಟರ ಮಟ್ಟಿಗೆ ಬೇಕು? ಈಗ ನಿಮ್ಮ ಆರೋಗ್ಯ, ನೀವೊಬ್ಬ ನಿಮ್ಗೆ ಆರೋಗ್ಯ ಸಿಕ್ಕಿದ್ರೆ ನೀವು ಒಂದು ಕುಟುಂಬ ನೋಡ್ಕೋಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಜನಗಳಿಗೆ ಏನ್ ಹೇಳ್ತೀರಾ ಅಂತ? ಅದೇ ನನಗೆ ನೀವೆಲ್ಲ ನನ್ನ ತೊಂದರೆಯನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ದಯವಿಟ್ಟು ಸಹಾಯ ಮಾಡಿ. ಎಲ್ರು ನನಗೆ ಸ್ವಲ್ಪ ಸ್ವಲ್ಪ ಆದ್ರೂ ಸಹಾಯ ಮಾಡಿದ್ರೆ ನನಗೆ ಒಂದು ಮದ್ದಿಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು 4-5 ಇಂಜೆಕ್ಷನ್ ನಾನು ನಿರಂತರ ತಗೊಂಡ್ಬಿಟ್ರೆ ನನ್ನ ಕಾಯಿಲೆ ಒಂದು ಪೂರ್ತಿ ಗುಣ ಆಗ್ಬಹುದು. ನನಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ಬೇಕು. ಈ ನನ್ನ ಮಕ್ಕಳು ಸ್ವಂತ ಅವರ ಕಾಲಲ್ಲಿ ನಿಲ್ಲುವ ತನಕ ಆದ್ರೂ ನಾನು ಬದುಕ್ಬೇಕು ಅನ್ನೋ ನನ್ಗೊಂದು ಹಠ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ನೀವೆಲ್ಲ ನನಗೆ ಸಹಾಯ ಮಾಡಿ ಪ್ಲೀಸ್. ಎಲ್ರು ಮಾಡಿದೀರಾ, ಕೆಲವರು ತುಂಬಾ ಮಂದಿ ನನಗೆ ಸಹಾಯ ಮಾಡಿದ್ದಾರೆ ಇಷ್ಟು 5-6 ವರ್ಷದಿಂದನು. ಆದ್ರೂ ಇನ್ನೂ ನಾನು ಸಹಾಯ ಬೇಡ್ತಾನೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು. ಯಾಕೆಂದ್ರೆ ನಮ್ಗೆ ಏನು ಉತ್ಪತ್ತಿ ಇಲ್ಲ, ನನ್ನ ಅಮ್ಮ ಪ್ರಾಯದವರು. ಅದಕ್ಕೋಸ್ಕರ ನಿಮ್ಮಲ್ಲಿಯೇ ನಾನು ಸಹಾಯ ಬೇಡಿ ಮದ್ದು ಮಾಡಿ ನನ್ಗೆ ಗುಣ ಆಗ್ಬೇಕಂತ ಒಂದು ಛಲ ಇದೆ ನನಗೆ. ಈಗ ನಿಮ್ಮ ಈ ಕಾಯಿಲೆ ಯಾಕೆ ಬಂತು ಅಂತ ಏನಾದ್ರು ಹೇಳ್ತಾರಾ ಡಾಕ್ಟರ್? ಅದು ಎಂತ ಕಾಯಿಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಎಂತ ಕ್ರೋನ್ಸ್ ಡಿಸೀಸ್ ಅಂತೆ. ಕರುಳು, ಸಣ್ಣ ಕರುಳಿನಲ್ಲಿ ಅಲ್ಲಲ್ಲಿ ಬ್ಲಾಕ್ ಅಂತೆ. ನನಗೆ ಮೋಷನ್ ಪಾಸ್ ಮಾಡುದಿಲ್ಲ, ಪಾಸ್ ಮಾಡುವಾಗ ನನಗೆ ಹೊಟ್ಟೆ ನೋವು ಬರುತ್ತೆ, ನಿಲ್ಲಿಕ್ಕೇನೆ ಆಗುದಿಲ್ಲ ನನಗೆ. ನಾನು ಮಲಗ್ತಾನೇ ಇರುವುದು, ಏನು ದುಡಿಯಕ್ಕೆ ನನಗೆ ಆಗುದಿಲ್ಲ. ಮಕ್ಕಳು ಹೇಗೆ ನಿಮ್ಗೆ ಅವ್ರು ನಿಮ್ಮ ನೋಡಿದ್ರೆ ಏನಂತಾರೆ ಮಕ್ಕಳು? ಮಕ್ಕಳು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಅವರಿಗೆ ನಾನು ಅವರೊಟ್ಟಿಗೆ ಆಟ ಆಡುವುದಿಲ್ಲ, ಅವರನ್ನು ಎತ್ಕೊಳ್ಳುವುದಿಲ್ಲ ಅಂತೇಳಿ ಅವರು ತುಂಬಾ 5-6 ವರ್ಷದಿಂದ ನನ್ನೊಟ್ಟಿಗೆ, ಈಗ್ಲೂ ಅವ್ರು ನನ್ನೊಟ್ಟಿಗೆ ಮಲಗುದು, ನನ್ನನ್ನು ಬಿಟ್ಟು ಇರುವುದಿಲ್ಲ ಅವರು. ಅವರಿಗೆ ನಾನೊಂದು ಸರಿ ಆದ್ರೆ ಅವರೊಟ್ಟಿಗೆ ತುಂಬಾ ಖುಷಿಯಾಗಿರ್ಬೋದು ಅಂತ ಅವರು ತುಂಬಾ ಯಾವಾಗ್ಲೂ ಬೇಜಾರು ಮಾಡ್ಕೊಂತಾನೆ ಇರ್ತಾರೆ. ಈರ್ನ ಮಗಳಿಗೆ ಸಮಸ್ಯೆ ಉಂಟು. ಸಮಸ್ಯೆ ಉಂಡು ಅಲ್ಲದ ಉಸಿರಾಡು ಎಂಕ್ಲಿತ ಅಲ್ಲ ಗೊತ್ತಿಜ್ಜಿ ಹಾಲೆ ಅಂತ ತಿಳುವಳಿಕೆದಲ್ಲಿ ಇಪ್ಪುನ ಮುಳು ಎಂಕಂತೆ ಮಗಲು ಧೈರ್ಯ ಅಲೆ ಇಪ್ಪುನ ಅಲೆನಂತೆ ಉಸಾರು ಮಾಡ್ತದೆ ಕೊರ್ತೇರ್ನದೇ ಸ್ವಾಮಿ ಎಂಗ್ಳು ಕೈ ಮುಗಿದು ಕೇಳುಂಡ ಬೇಡುಂಡ ಸೇರಿಡ ಅವೆ ಬಂಗ ಬುಣದ ದಾರ್ಬುಣ ಉಸಾರಾವಡೆ ಅದು ಮಗಲು ಉಸಾರ ಎಲ್ಲ ಕೆಡ್ಡೆ ಈ ಜೋಕ್ಲು ಎಲ್ಲದುಲೆ ಅವಳ ಬೇಜಾರ ಮಾಡ್ತಂದು ಅಮ್ಮಂತೆ ಹುಷಾರಾತಿರ್ನಂದು ಅವಳ ಬೇಜಾರು ಮಾಡ್ತಂದು ಬುಲ್ತಂದು ಉಳ್ಳ ದಿನವಲ್ಲ ಅವೇ ನಮಗಲ್ಲಿ ಸರ ಅಲ್ಲ ದೇವ್ರನ್ನ ಬೇಡ್ಕೊಂಡ. ಅವರ ತಾಯಿ ಮಾತಾಡಿದ್ರು, ನಿಜ ನನಗೂ ಅಳು ಬರ್ತಾ ಇದೆ ಇವ್ರು ಮಾತಾಡ್ಬೇಕಾದ್ರೆ. ಈಗ ಅವರ ಮಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ತೇಜಸ್ವಿನಿ, 8 ವರ್ಷ. ಎಷ್ಟು ವರ್ಷ ನಿಂಗೆ? 13 ವರ್ಷ. ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್. ಓಕೆ. ಅಮ್ಮ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಜೀವನ ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ. ಒಂದ್ ಕಡೆ ಓದ್ಬೇಕು, ಒಂದ್ ಕಡೆ ಅಮ್ಮನ ಕಷ್ಟ ನೋಡ್ತಾ ಇದ್ದೀರಾ, ಏನ್ ಹೇಳ್ತೀವಿ ಜನಗಳಿಗೆ? ಅಮ್ಮ ಬೇಗ ಹುಷಾರಾಗ್ಬೇಕು, ಅವರಿಗೆ ಆದಷ್ಟು ಹೆಲ್ಪ್ ಮಾಡ್ಬೇಕು, ಅದನ್ನೇ ಕೇಳ್ತೀನಿ ನಾನು. ಅವರು ತುಂಬಾ ನೋವು ಪಡ್ತಾರೆ. ಅವ್ರು ತುಂಬಾ ನೋವು ಪಡ್ತಾರೆ. ಅವರ ನೋವನ್ನು ನನ್ಗೆ ನೋಡ್ಲಿಕ್ಕಾಗಲ್ಲ. ನಂಗೆ ಕೂಡ ಬೇಜಾರಾಗ್ತದೆ, ಅಳು ಬರ್ತದೆ. ಅಪ್ಪ ಇದ್ದಾರೆ,
ಅಪ್ಪ ಇದ್ದಾರೆ ಆದ್ರೂ ನನ್ಗೆ ಅವರಿಗೆ ಸ್ವಲ್ಪ ಕೂಡ ದುಡ್ಡು ಸಹಾಯ ಮಾಡಲ್ಲ, ಏನು ಮಾಡಲ್ಲ. ಅವರು ಬಂದು ಕುಡಿತಾ ಇದು ಬೈತಾನೆ ಇರ್ತಾರೆ. ಅಮ್ಮನ ಹತ್ರನೇ ಹಣ ಕೇಳ್ತಾರೆ. ಅದೆಲ್ಲ ನೋಡ್ಲಿಕ್ಕೆ ಆಗಲ್ಲ ನನ್ಗೆ. ನಂಗೆ ತುಂಬಾ ಅಳು ಬರ್ತದೆ. ಜನ ಹತ್ರ ಏನ್ ಹೇಳ್ತೀರಾ ನೀವು, ಏನ್ ಕೇಳ್ತೀರಾ? ನನ್ನ ಅಮ್ಮನಿಗೆ ಆದಷ್ಟು ಸಹಾಯ ಮಾಡಿ ಅವರನ್ನು ಹುಷಾರ್ ಮಾಡ್ಬೇಕಂತ ಕೇಳ್ತೀನಿ. ಅವ್ರು ಹುಷಾರಾದ್ರೆ ನಿಮ್ಗೊಂದು ಧೈರ್ಯ ಅಂತ. ಧೈರ್ಯ. ಅವರು ನಮ್ಗೆ ಓದಿಸ್ತಾ ಕಲಿಸ್ತಾ ಆಟ ಆಡಿಸ್ತಾ ಇರ್ತಾರೆ ಹುಷಾರಾದ್ರೆ. ಹಾಗಾಗಿ ನಾನು ಅವರಿಗೆ ಸ್ವಲ್ಪ ಹಣ ಎಲ್ಲ ಅಡ್ಜಸ್ಟ್ ಮಾಡಿ ಅವರನ್ನು ಹುಷಾರ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಅಮ್ಮ ಹುಷಾರಾಗ್ಬೇಕು ಬೇಗ ಹುಷಾರಾಗ್ಬೇಕು. ಅಮ್ಮ ಆಟ ಆಡುದಿಲ್ಲ ನಿನ್ನ ಜೊತೆ? ಈಗ ಆಟ ಆಡ್ಬೇಕು ಅಂತ ಆಸೆ ಆಗ್ತದ? ಹಾ. ಅಮ್ಮ ಹತ್ರ ಏನಂತ ಹೇಳ್ತೀಯಾ? ಅಮ್ಮ ಬೇಗ ಹುಷಾರಾಗ್ಬೇಕು ಅಂತ. ಏನ್ ಹೆಸರು ನಿಂದು? ತೇಜಸ್. ಕೇಳಿದ್ರಲ್ಲ, ಎಷ್ಟೊಂದು ಕಷ್ಟದ ಜೀವನ. ತಂದೆ ಇದ್ದಾರೆ, ಅದೇ ಇದ್ರೂ ಕೂಡ ಇವರ ಒಂದು ಸಹಾಯಕ್ಕೆ ಯಾವುದೇ ಒಂದು ಕಿಂಚಿತ್ ಉಪಕಾರ ಕೂಡ ಇಲ್ಲ. ತಾಯಿ ಕಷ್ಟ, ಒಂದು ಕಡೆ ಒಂದು ತಾಯಿಗೆ ಮಗಳು, ಇಬ್ಬರು ಮಕ್ಕಳಿಗೆ ತಾಯಿ. ಕಳೆದ 6 ವರ್ಷಗಳಿಂದ ಈ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ನೋವಿನಿಂದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಒಂದು ದುಡ್ಡು ಇಲ್ಲ. ದುಡ್ಡು ಇದ್ರೆ ಓಕೆ, ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬಹುದು. ಇದೀಗ ಅವರಿಗೆ ಹಣದ ಅವಶ್ಯಕತೆ ತುಂಬಾ ಇದೆ. ತುಂಬಾ ಮಂದಿ ಈ ಒಂದು ವಿಡಿಯೋ ನೋಡ್ತೀರಾ, ಒಬ್ಬೊಬ್ಬರು 100 ರೂಪಾಯಿ ಕೊಟ್ಟರು ಕೂಡ ಸಾಕು, ಅದು ಲಕ್ಷಾಂತರ ದುಡ್ಡಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮಲ್ಲಿರುವಂತಹ ಒಂದು 100 ರೂಪಾಯಿ ಹಣವನ್ನಾದ್ರೂ ಈ ಒಂದು ಅಕೌಂಟ್ಗೆ ಕೆಳಗಡೆ ಅವರ ಸ್ಕ್ಯಾನರ್ ಅಥವಾ ಅಕೌಂಟ್ ನಂಬರ್ ಕೊಡ್ತೀವಿ ನಾವು, ಕೊಡ್ತಾ ಇದೀವಿ ನಾವು. ಅದಕ್ಕೆ ಈ ಒಂದು ಅಮೌಂಟ್ ಅನ್ನ ಹಾಕಿ ಅವರಿಗೆ ಒಂದು ಸಹಾಯವನ್ನ ಮಾಡಿದಾಗ ಈ ಕುಟುಂಬಕ್ಕೆ, ಅವರ ಜೀವನಕ್ಕೆ ದೊಡ್ಡ ಸಹಾಯ ಮಾಡಿದಾಗೆ ಆಗುತ್ತೆ ಹೇಳ್ತಾ, ವನೀಶ್ ಹಾಗೂ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.